ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಕನ್ನಡರ ಲೈವ್ ಅಪ್ಡೇಟ್ಸ್ ಮತ್ತು ಇವತ್ತಿನ ಪ್ರೋಮೋ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಬಿಗ್ ಬಾಸ್ ಫ್ಯಾನ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ನಾನು ಮುಂದೆ ಕೊಡೋ ಅಪ್ಡೇಟ್ಸ್ ಎಲ್ಲ ನಿಮಗೆ ಬಂದು ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇವತ್ತು ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರು ಮರಳಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಾಪ್ ಅವ್ರಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಲ್ಲಿ 1-2 ದಿನ ಅಡ್ಮಿಟ್ ಇದ್ದರು. ಸೊ ಅದಾದ ನಂತರ ಮತ್ತೆ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿರೋದು ಖುಷಿ ಆಗ್ತಾಯಿದೆ ಒಂದು ಕಡೆ. ಹಾಗೆ ಅವರು ಮುಖದಲ್ಲಿ ಒಂಥರ ಏನೋ ಡಲ್ ಇನ್ನೂ ಇದೆ ಅಂತಲೇ ಹೇಳ್ಬೋದು. ಯಾಕೋ ಆ್ಯಕ್ಟಿವ್ ಆಗಿಲ್ಲ ಅಂತ ಅನಿಸುತ್ತೆ. ಕಂಪ್ಲೀಟಾಗಿ ಹುಷಾರಾಗಿದ್ದೇನೋ ಇಲ್ವೋ ಗೊತ್ತಿಲ್ಲ. ಇವತ್ತಿನ ಕಂಪ್ಲೀಟ್ ಎಪಿಸೋಡ್ ನೋಡಿದಾಗನೇ ಗೊತ್ತಾಗೋದು. ಎಲ್ಲರೂ ಅವ್ರು ಬಂದ ತಕ್ಷಣ ತುಂಬಾ ಖುಷಿ ಆಗ್ತಾರೆ. ಹಾಗೆ ಸ್ವಲ್ಪ ಜನ ಕಣ್ಣೀರು ಕೂಡ ಹಾಕ್ತಾರೆ. ಸಂಗೀತ, ನಮ್ರತಾ ಅವರು ಓಡಿ ಬಂದು ಪ್ರತಾಪ್ ಅವ್ರನ್ನ ಹಗ್ ಮಾಡೋದು, ಹಾಗೆ ಒಂದು ಪ್ರೀತಿ ತೋರಿಸ್ತಾರೆ. ಎಲ್ಲ ಇಡೀ ಮನೆಯೇ ಅವ್ರಿಗೆ ಒಂದು ಪ್ರೀತಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಅವರು ವಾಪಸ್ ಬಿಗ್ ಬಾಸ್ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಅವರು ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ವಾರ ಅವರು ಎಲಿಮಿನೇಟ್ ಆಗಲ್ಲ ಅಥವಾ ಆಗ್ತಾರೆ ಅನ್ನೋದು ಆಗಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಅವರ ಎಫರ್ಟ್ ಕೂಡ ಇದೆ. ಹಾಗೆ ತುಂಬ ಇಂಟೆಲಿಜೆಂಟ್ ಅಂತಲೇ ಹೇಳ್ಬೋದು ಪ್ರತಾಪ್ ಅವರು. ನೀವೇನಾದರೂ ಬಿಗ್ ಬಾಸ್ ಶೋನ ಲೈವ್ ಆಗಿ ನೋಡಬೇಕು ಅಂತ ಹೇಳಿದರೆ ಜಿಯೋ ಸಿನಿಮಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಮುಂದಿನ ಒಂದು ಅಪ್ಡೇಟೊಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದ.